ಕಾರ್ಕಳ ಪರಶುರಾಮನ ಮೂರ್ತಿಯ ನೈಜತೆಯನ್ನ ಜನತೆಯ ಮುಂದಿಡಲು 4ನೇ ದಿನದ ಅಹೋರಾತ್ರಿ ಸಮಾನ ಮನಸ್ಕರ ಪ್ರತಿಭಟನೆಗೆ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ್ದಾರೆ. ಕರಾವಳಿಯ ಜನತೆ ಪರಶುರಾಮ ವಿಗ್ರಹದ ಬಗ್ಗೆ ಸಂಶಯ ಪಡುವಂತಾಗಿದೆ ಎಂದಿದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಹಾಗೂ ಇಂಧನ ಸಚಿವರು ಅವರ ಅವಧಿಯಲ್ಲಿ ಮಾಡಿದ ಕಳಪೆ ಕಾಮಗಾರಿಗಳು ಈಗ ಬಯಲಿಗೆ ಬರುತ್ತಿವೆ. ಎಣ್ಣೆಹೊಳೆ ಏತ ನೀರಾವರಿ ಯೋಜನೆ, ಕಾರ್ಕಳ ಉತ್ಸವ ಹಾಗೂ ಪರಶುರಾಮನ ವಿಗ್ರಹ ಈ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಪರಶುರಾಮನ ಪ್ರತಿಮೆ ನೈಜ ಪ್ರತಿಮೆ ಅಲ್ಲ. ನೈಜ ಪ್ರತಿಮೆ ಬೆಂಗಳೂರಿನ ಒಂದು ಕಡೆ ತಯಾರಿಕಾ ಹಂತದಲ್ಲಿದೆ ಎಂದು ತಿಳಿದು ಬಂದಿದೆ. ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ತಂದು ನಿಲ್ಲಿಸಲು ಸಾಧ್ಯವಿಲ್ಲ, ಏಕೆಂದರೆ ಈ ಜಾಗ ಗೋಮಾಳ ಜಾಗವಾಗಿರುತ್ತದೆ. ಈ ವಿಚಾರವನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಎಂದು ಮುನಿಯಾಲು ಉದಯಕುಮಾರ್ ಶೆಟ್ಟಿ ತಿಳಿಸಿದರು. ನೋಡ್ತಾ ಇದ್ದೀರಿ, ಕಾರ್ಕಳದಲ್ಲಿ ಕಾರ್ಕಳೋತ್ಸವ ಇರ್ಬೋದು ಅಥವಾ ಎಣ್ಣೊಳೆ ನಮ್ಮ ಡ್ಯಾಮ್ ಬಗ್ಗೆ ಇರ್ಬೋದು. ಹಾಗೆ ಇವತ್ತು ಇದು 3ನೇ ವಿಷಯ, ಇದು ಪರಶುರಾಮ ಥೀಮ್ ಪಾರ್ಕ್. ಇಲ್ಲಿಯ ಖಂಡಿತ ಮೂರ್ತಿಯ ಬಗ್ಗೆ ನಿಮ್ಗೆ ಏನೊಂದು ಡೌಟ್ ಇದೆ, ಇದು ಖಂಡಿತ ಏನು ನಮ್ಮ ಒಂದು ಎಸ್ಟಿಮೇಟ್ ಪ್ರಕಾರ 2 ಕೋಟಿ 4 ಲಕ್ಷದ ಮೂರ್ತಿಗಾಗಿ ಏನೊಂದು ಕೊಟೇಶನ್ ಕರೆದು ಮಾಡಿದಾರ, ಆ ಮೂರ್ತಿ ಇದಲ್ಲ. ಇದು ಖಂಡಿತ ಫೇಕ್ ಮೂರ್ತಿ. ಆದರೆ ನಮ್ಮಲ್ಲಿ ಪುನಃ ಇದನ್ನು ತಂದಿಡ್ಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ, ಯಾಕಂದರೆ ಗೋಮಾಳ ಜಾಗ. ಇದರಲ್ಲಿ ಒಂದ್ಸಲ ಇಟ್ಟದ್ದೇ ತಪ್ಪು, ಪುನಃ ತೆಗೆದ ಮೇಲೆ ಇದು ನಮ್ಮಲ್ಲಿಯ ಈಗ ಯಾವುದು ಪರಶುರಾಮ ಥೀಮ್ ಪಾರ್ಕ್ಗೆ ಮರೀಚಿಕೆ ಆಗ್ತದೆ ಅನ್ನೋ ನನಗೆ ಒಂದು ಡೌಟ್ ಬರ್ತಾ ಉಂಟು. ಯಾಕಂದರೆ ಎಲ್ಲಿಯಾದರೂ ಒಂದು ಖಾಲಿ ತೋರ್ಪಡಿಗೋಸ್ಕರ ನೋಡಲಿಕ್ಕೋಸ್ಕರವಾಗಿ ಒಂದು ಮೂರ್ತಿಯನ್ನು ತಂದು ಸುಮಾರು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 2 ಕೋಟಿಗಳಿಗೂ ಮಿಕ್ಕಿ ಖರ್ಚು ಮಾಡಿ ಒಂದು ವೈಭವೀಕರಣದ ನಾಡಿನ ದೊರೆಯನ್ನೇ ಕರೆದು ಕಾರ್ಯಕ್ರಮ ಮಾಡಿ ಇವತ್ತು ಈ ಮೂರ್ತಿ ಇದು ಸುಳ್ಳು, ಇದು ಮೂರ್ತಿ ಬೆಂಗಳೂರಲ್ಲಿ ಇದರದ್ದು ಒರಿಜಿನಲ್ ಮೂರ್ತಿ ಆಗ್ತಾ ಉಂಟು, ಅದನ್ನು ಇನ್ನು ತಂದಿಡಬೇಕು, ಇದರ ಫೌಂಡೇಶನ್ನೇ ಗಟ್ಟಿಲ್ಲ, ಅದನ್ನು ಇನ್ನು ಬಲಪಡಿಸಬೇಕಂತ ನಾನು ತಿಳ್ಕೊಂಡ ಮಾಹಿತಿ ಪ್ರಕಾರ ಅಂತಾದರೆ ನನಗೆ ಕೇಳಿ ದಿಗ್ಭ್ರಮೆ ಆಯಿತು. ಅದಕ್ಕೆ ಇವತ್ತು ನಾನಿಲ್ಲಿ ಪ್ರತಿಭಟನೆಗಾರರನ್ನು ಮಾತಾಡ್ಸಿಕ್ಕೆ ಬಂದಿದ್ದೇನೆ. ಆ ಬಗ್ಗೆ DC ಅವರ ಹತ್ರನೂ ಮಾತಾಡಿ ಕೂಡಲೇ ಆ ಬಗ್ಗೆ ಕ್ರಮ ಕೈಗೊಂಡು ಇದನ್ನು ವಿಚಾರಣೆ ಮಾಡಿ ಇದರ ಸತ್ಯಾಸತ್ಯತೆಯನ್ನು ಇಡೀ ನಮ್ಮ ಸಮಸ್ತ ನಾಡಿನ ಜನತೆಗೆ, ಕಾರ್ಕಳ ತಾಲೂಕಿಗೆ ಮಾತ್ರ ಅಲ್ಲ, ಇದನ್ನು ಇಡೀ ನಮ್ಮ ರಾಜ್ಯ ನೋಡಿದೆ, ಕರ್ನಾಟಕ ರಾಜ್ಯ ನೋಡಿದೆ. ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ. ಪರಶುರಾಮ ನಮ್ಮ ನಾಡಿನ ಸೃಷ್ಟಿಕರ್ತ. ಹಾಗಾದರೆ ಅವನನ್ನು ಸೃಷ್ಟಿ ಮಾಡಿ ಈ ಒಂದು ಚರಿತ್ರೆಯನ್ನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋ ನಮ್ಮನೆಯಲ್ಲಿ ಪ್ರಚಾರ ತಗೊಂಡಿದ್ದಾರೆ. ಈಗ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ, ಖಂಡಿತ ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ, ಇದು ಸುಳ್ಳಿನ ಚರಿತ್ರೆಯನ್ನು ಇಡೀ ರಾಜ್ಯದಲ್ಲಿ ನಮ್ಮ ಒಂದು ದೇಶವೇ ಹಿಂದಿರುಗಿ ನೋಡುವಂತ ಒಂದು ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ. ರುಕ್ಮಯ್ಯ ಶೆಟ್ಟಿಗಾರ್, ಸಂದೀಪ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಪ್ರದೀಪ್ ಶೆಟ್ಟಿ, ಆಶಾ ಶೆಟ್ಟಿ, ಕುಶಾ ಇನ್ನ, ಅನಿಲ್ ಪೂಜಾರಿ, ಯಶೋಧ, ವಿಶ್ವನಾಥ್ ಭಂಡಾರಿ ಪ್ರತಿಭಟನೆಯಲ್ಲಿದ್ದರು.